Hey guys, welcome back to my YouTube channel Shavi Vlogs. ಎಂಚೆಲ್ಲರು ಮಾತಿರಲ್ಲ ಇನ್ನೇಕಲ ಕಾಲೇಜ್ ಪ್ರೋಗ್ರಾಮ್ದ ಮೂಜನೇ ದಿನ ಲಾಸ್ಟ್ ದಿನ ಎಂಚ ಪಿದಾಡೊಂದುಲ್ಲ ಐತೆ ಎಡೆಪಾಯರೆ ಇನ್ನಿ 7 ಗಂಟೆ ಮುಗಿಪುಣ್ಣು ಗೊತ್ತಿಚ್ಚಿ ನಾನು ಇನ್ನಿ ಫುಲ್ ಎಂಜಾಯ್ ಮನ್ಪುಡು ಅಂಚ ತು ಕಾಲ್ಪಟಿಕೆ ಹಾಯ್ ಒಲ್ಲರಿಯೇ ನಾನು ಓಡಾಟ ಒಂದೇ ಮುಲ್ಪ ತಿಂಡಿ ವೇಪ ನಾನು ಹಾಗೆ ಮಾಡ್ತೀನಿ ಪುಂಡಿ ಅಂದ್ರೆ ದೋಸೆ ನಾನು ಹಾಯ್ ಗೈಸ್ ಎಂಚೆಲ್ಲರು ಮಾತಾಡಲ್ಲ ತುಲೆ 8 ಜನ ಫ್ಯಾನ್ ಫಾಲೋವರ್ಸ್ ಬರೋಲ್ದೇವೆ ಶೋ ಕಷ್ಟ ಅಂದ್ರೆ ಬಾರಿ ಮುಲ್ಪ ತೊಲೆ ಬೇಕಲ್ಲ ಕೋಲ ಓ ಏನೋ ಗುಡ್ಡ ಸೆಲ್ಫಿ ತೆಪ್ಪರ ನಂಜಲ್ತಿ ಈ ನೀವು ಉಣಸುಂಡು ಬೇಕಲೊಂದು 8 ಸೆಲ್ಫಿ ತೆಪ್ಪು ಸೈತರ ರಾಮ ಸೆಲ್ಫಿ ತೆಪ್ಪನಕ್ಕೆ ಬರಬಲ್ಲೆ ಬೆಂಕುಲು ಕ್ಯಾಮರಾಗೋಸ್ಕರ ವೆಯ್ಟ್ ಮಾಡೋದಿಲ್ಲ ಒಂದು ಜನ ಬರೆಯೋರಲ್ಲೇರು ವೈದ್ಯರು ನನ್ನಲ್ಲ ನ್ಯಾಚುರಲ್ ಬ್ಯೂಟಿ ನಂದು ಸಹ ರಮೇಶ್ ಬಾಮ್ಮ ಎಲ್ಲಿ ಅಮ್ಮ ಅಪ್ಪ ಕಾಣಿಸಿಲ್ಲ. ಅವರಿಬ್ರು ಆರಾಮಾಗಿ ಕಲ್ಕಟ್ಟಲ್ಲ ರಸ್ತೆ ಹೋಗ್ತಿದ್ದಾರೆ. ನನಗೆ ಈ ಊರ ಹೈವೇ ಕಾಂಟ್ರಾಕ್ಟ್ ಸಿಕ್ಕಿದೆ, 1 ವರ್ಷದ ಕೆಲಸ. ಅದುವರೆಗೂ ನಾನು ಗಂಗಾ ಇಲ್ಲೇ ಇರ್ತೀನಿ. ತುಂಬಾ ಸಂತೋಷ. ಇಲ್ಲೇ ನಮ್ಮ ಮನೇಲೇ ಇದ್ಬಿಡು. ಥ್ಯಾಂಕ್ಸ್ ಬಟ್ ನಾವು ಬೇರೆ ಪ್ಲಾನ್ ಅಂತೀವಿ. ಏನು ಅದು ಈ ಊರಲ್ಲಿ ರಾಮನಗರ ಸಂಸ್ಥಾನದ ಹಳೆ ಅರಮನೆ ಇದೆಯಲ್ಲ, ಅದು ಹರಾಜಿದೆಯಂತೆ. ಅದನ್ನ ತಗೊಂಡು ನಾನು ಗಂಗಾ ಅಲ್ಲೇ ವಾಸ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೇನೆ. ನೋಡು ರಮೇಶ, ಆ ಬಂಗ್ಲೆ ವಿಷಯ ನಿನಗೆ ಇನ್ನೂ ಗೊತ್ತಿಲ್ಲ. ಅದ್ರ ಹತ್ರ ಹೋಗೋಕ್ಕೂ ಜನ ಹೆದರ್ತಾರೆ. ಅದು ವಾಸಕ್ಕೆ ಯೋಗ್ಯವಾದ ಮನೆ ಅಲ್ಲಪ್ಪ. ನಿನ್ನೆ ಹೈವೇಲ್ ಬರ್ತಿರ್ಬೇಕಾದ್ರೆ ಅರಮನೆ ನೋಡಿದ್ವಿ. ಡೋರ್ ಓಪನ್ ಆಗಿತ್ತು. ಒಳಗಡೆ ಯಾರಿದಾರ ನೋಡೋಣ ಅಂತ ಹೋದೆ. ಇವಳು ಆಚೆನೆ ಕಾಯ್ತಾ ಇದ್ಲು. ಒಳಗೆಲ್ಲ ಸುತ್ತಾಡ್ಕೊಂಡು ಬಂದೆ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ನಮ್ಮಿಬ್ರಿಗೆ ಆ ಜಾಗ ತುಂಬಾ ಇಷ್ಟ ಆಗಿದೆ. ನಾವು ಆ ಜಾಗ ತಗೋತೀವಿ. ನೋಡ್ದ ಆ ಬಂಗ್ಲೆ ಹೆಸರು ಕೇಳಿದ ತಕ್ಷಣನೇ ಹೆದರ್ಕೊಂಡು ಓಡೋದ. ಇನ್ನು ನೀನ್ ಅದನ್ನ ತಗೊಳ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಬಾಬಾ, ನಮ್ಗೆ ಆ ಬಂಗ್ಲೆ ತುಂಬಾ ಇಷ್ಟ ಆಗೋಗಿದೆ. ನಾವು ಅದನ್ನ ಕೊಂಡ್ಕೋಬೇಕು ನಿರ್ಧಾರ ಮಾಡಿದ್ದೀವಿ. ಅಲ್ಲಮ್ಮ, ಅಲ್ಲಿ ತುಂಬಾ ಇದೆ ಅಂತ ಊರು ಜನ ಎಲ್ಲ ಹೇಳಿ. ನೀವು 10 ದಿನ ಬಂದು ಇಲ್ಲಿ ಇರ್ತೀರಂತ ರಮೇಶ್ ಹೇಳಿದ್ರೆ ನಂಬಕ್ಕೆ ಆಗಿಲ್ಲ. ಇವು ನನ್ನ ಆಪ್ತ ಮಿತ್ರ ವಿಜಯ್ ಅಂತ. ರಮೇಶ, ನಿನಗೆ ಮಾತ್ರ ಅವ್ರ ಆಪ್ತ ಮಿತ್ರ ಅಲ್ಲ ಕಣಯ್ಯ, ನಾಯಿಗೆ ಆಪ್ತ ಮಿತ್ರ. ಹಿಂದಿನ ಮಹಡಿ ಹತ್ರ ಹೋಗ್ಬೇಡಿ ಅಂತ ದೊಡ್ಡಮ್ಮ ಯಾಕೆ ಹೇಳಿದ್ರು? ದಕ್ಷಿಣ ದಿಕ್ಕಲ್ಲಿರೋ ಆ ರೂಮಲ್ಲಿ ಅಂಥದ್ದೇನಿದೆ? ಹೇಳ್ತೀನಮ್ಮ. ಸುಮಾರು 150 ವರ್ಷಗಳ ಹಿಂದೆ ವಿಜಯರಾಜೇಂದ್ರ ಬಹದ್ದೂರ್ ಅನ್ನೋ ಮಹಾರಾಜ ಈ ಅರಮನೆಯಲ್ಲಿ ವಾಸವಾಗಿದ್ದಂತೆ. ಅವನು ಒಂದ್ಸಾರಿ ಆಂಧ್ರ ಪ್ರದೇಶದ ಪೆದ್ದಾಪುರಂ ಅನ್ನೋ ಊರಿಗೆ ಹೋದಾಗ ಅಲ್ಲಿ ನಾಗವಲ್ಲಿ ಅನ್ನೋ ನರ್ತಕಿಯನ್ನು ನೋಡಿ ಅವಳ ಮೇಲೆ ಆಸೆ ಪಟ್ಟು ಅವಳನ್ನ ಈ ಅರಮನೆಯಲ್ಲಿ ಕರ್ಕೊಂಡು ಇಟ್ಕೊಂಡಂತೆ. ಮೊದಲೇ ಅವಳಿಗೆ ರಾಮನಾಥ್ ಅನ್ನೋ ಡ್ಯಾನ್ಸರು ಲವರ್ ಆಗಿದ್ದಂತೆ. ನಾಗವಲ್ಲಿನ ರಾಜ ತನ್ನ ಜೊತೆಗೆ ಇಲ್ಲಿ ಕರ್ಕೊಂಡ್ಬಂದ ಕೂಡಲೇ ಆ ರಾಮನಾಥ್ ಕೂಡ ಅರಮನೆ ಹಿಂದೆ ಒಂದು ಮನೆ ಬಾಡಿಗೆ ತಗೊಂಡು ಗುಟ್ಟಾಗಿ ವಾರ ಪೂರ್ತಿನ ಇದ್ದು ಹೋಗ್ತಿದ್ದಂತೆ. ಈ ರಾಮನಾಥ್ ನಾಗವಲ್ಲಿ ರಾಜನ ಕೊಟ್ಟಿದ್ದ ಹಾಗೆ ಅವರಿಬ್ರು ಆನಂದವಾಗಿರ್ತಿದ್ರಂತೆ. ಒಂದು ದುರ್ಗಾಷ್ಟಮಿ ದಿವಸ ಈ ವಿಷಯ ಮಹಾರಾಜನಿಗೆ ಗೊತ್ತಾಯ್ತಂತೆ. ನಾಗವಲ್ಲಿ ವಿಷಯ ತಿಳ್ಕೊಂಡ ರಾಜ ಅದೇ ದುರ್ಗಾಷ್ಟಮಿ ದಿವಸನೇ ಆ ನಾಗವಲ್ಲಿನ ಬೆಂಕಿ ಹಚ್ಚಿ ಜೀವಂತವಾಗಿ ಸುಟ್ಟುಬಿಟ್ಟಂತೆ. ಆ ರಾಜ ಇನ್ನೂ ಬದುಕಿದಾನೆ ಅಂದುಕೊಂಡ ನಾಗವಲ್ಲಿ ಆತ್ಮ ರಾಜನ ಮೇಲೆ ಸೇಟ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಇನ್ನೂ ಅಲ್ಲೇ ಅಲಿತಾ ಇದೆ ಅಂತ ಊರ್ ಜನ ಹೇಳ್ತಾ ಇದ್ದಾರೆ. ಎಲ್ಲರ ಹತ್ರ ಶಾಸ್ತ್ರ ಕೇಳಿ ತಿಳ್ಕೊಂಡ ರಾಜ ದೇಶದಲ್ಲಿರೋ ದೊಡ್ಡ ದೊಡ್ಡ ಮಧುವಾದಿಗಳನ್ನೆಲ್ಲ ಕರೆಸಿ 60 ದಿನ ಪೂಜೆ ಮಾಡಿಸಿ ನಾಗವಲ್ಲಿ ಆತ್ಮನ ಆ ದಕ್ಷಿಣ ದಿಕ್ಕಿನಲ್ಲಿರೋ ರೂಮ್ನಲ್ಲಿ ದಿಗ್ಬಂಧನ ಮಾಡಿಸ್ಬಿಟ್ರಂತೆ. ఎంత ధైర్యం ఉంటే వాడు వెళ్ళొద్దని చెప్తావు. వచ్చే దుర్గాష్టమి రోజు నేను నిప్పుతో కాల్చి చంపకపోతే
ನಿನ್ನ ಗಂಗ ನಾಗವಲ್ಲಿ ಆಗೋದು ನೋಡು. ಯಾರು ನೀನು? ಹೇಳು. ನಾಗವಲ್ಲೇ. ಹೋಗಿ ಮಂಡಲದಲ್ಲಿ ಕೂತ್ಕೋ. ಕೂತ್ಕೋ. నేను కూర్చోను. చంపడానికి ಯಾರನ್ನ? ನೀನವನ್ನ ಸಾಯಿಸಿದ ಮೇಲೆ ಈ ದೇಹನ ಬಿಟ್ಟು ಹೊರಟೋಗ್ತೀಯಾ? వెళ్ళిపోతాను. నిజంగా నేను వెళ్ళిపోతాను. ಅವನ ಮೇಲೆ ಎಣ್ಣೆ ಸುರಿದು ಸುಟ್ಟು ಬಿಡು ಅವನ್ನ. Only open your eyes. You are Ganga. You are Ganga. ಯಾರೀನು? ಗಂಗಾ. ನಿನ್ನ ಪೂರ್ತಿ ಹೆಸರು? ಗಂಗಾ ರಮೇಶ್. ಫ್ಯಾಂಟಾಸ್ಟಿಕ್. ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅಮೆರಿಕಾ, ಚೈನಾ, ಜಪಾನ್ ಎಲ್ಲಿ ಬೇಕಾದ್ರೂ ಕರ್ಕೊಂಡೋಗು. ಟ್ರೀಟ್ಮೆಂಟ್ಗೆಲ್ಲ ಇವತ್ತಿಂದ ಬೇಕಾದ್ರೆ ನಿನ್ನ ರೂಮ್ನ ನಾಗವಲ್ಲಿ ರೂಮ್ಗೆ ಶಿಫ್ಟ್ ಮಾಡ್ಕೋ. ಹ್ಯಾವ್ ಎ ನೈಸ್ ಟೈಮ್. ಗಾಡ್ ಬ್ಲೆಸ್ ಯು. ಬೈ. ಕ್ಯಾಪ್ಟನ್. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ನನಗೆ ಹೇಳ್ತಿರೋ ಥ್ಯಾಂಕ್ಸ್ನ ನನಗೋಸ್ಕರ ಇನ್ನೊಬ್ರು ಕಾಯ್ತಾ ಇದ್ದಾರೆ. ನಾನು ಅವ್ರು ಹೇಳಬೇಕು. ನಾನು ಬರೋದಕ್ಕಿಂತ ಮತ್ತೆ ಮತ್ತೆ ಅವ್ರು ಬರ್ತಾ ಇರಬೇಕು. ನೀವು ಬರ್ತಾ ಇದ್ರೆ ಚೆನ್ನ. ಎಣ್ಣೆ ಮಗ ತಂಪಾಗ್ತದೆ. ಓದೋ ಮಕ್ಕಳಿಗೆ ಕಣ್ಣಿಗೆ ಒಳ್ಳೇದು, ನಿಮಗೂ ಒಳ್ಳೇದಾಗ್ತದೆ. ಎಷ್ಟು ಗಂಧ ಬಾಚಿದೆ ಅಮ್ಮ. 3 ವರ್ಷದಿಂದ ವಿಭೂತಿ ಹಚ್ಚಿ ಹಚ್ಚಿ ವಿಭೂತಿ ಖಾಲಿ ಆಯ್ತು. ನೀನಂತೂ ಪಾಸ್ ಆಗೋದು ಕಾಣುದಿಲ್ಲ. ಈ ವರ್ಷ ಆದ್ರೂ ಪಾಸ್ ಆಗಿ ನಿನ್ನ ಅಪ್ಪನ ಹೆಸರು ಉಳಿಸಿ ಬಿಡು ಮಗ. ಎಂತಾಯ್ತು ಮಗ? ಇದು ಅಲ್ಲಿ ಕಣ್ಣೀರು ಜಲ್ಲಿ ಎತ್ತಿ ಕಾಣಿಗೆ ಎಂತಾಯ್ತಾ? ಕಡ್ದು ಒಂದು 5 ರೂಪಾಯಿ ಇದ್ರೆ ಬಸ್ಸಲ್ಲಿ ಉಪ್ಪ ಎದುರಿಗೆ ಹೇಳಿದ್ರೆ ಬಿಡಿ ಎಂತ ಮಾಡು ಬರ್ತೇನೆ. ಮಗುಟಿ ಬಾ ಇಲ್ಲಿ ಬಾ. ಇರೋದೊಬ್ಬ ಮಗ, ಇವರಿಗೆ ಬಸ್ಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇವರು ಉಪ್ಪ ಅನ್ಸ್ಕೊಂಡು ಎಂತ ಪ್ರಯೋಜನ ಅಂತ. ಬೇರೆ ಹೆಂಗಸರು ಮಕ್ಕಳು ಬಂದು ಕೇಳಿ ಪುಕ್ಕ ಊದಿ ಊದಿ ಕೊಡ್ತಾರೆ. ಅದು ಮಾಡಿ ಹೋಗು.
ಅವನಿಗೆ ಸುಮಾರು ಸಮಯದಿಂದ ಹುಷಾರಿರ್ಲಿಲ್ಲ. ಹೌದಾ? ಊಟ ಹಿಂಗೆ ಎಂತ ಮಾರ್ರೆ ರಾಮನ ನುಚ್ಚು. ಎಷ್ಟು ದೊಡ್ಡ ಜನ ಮಾರ್ರೆ ರಾಮಣ್ಣ. ಇಡೀ ಊರೇ ಅವರ ಕೊಡುಗೆಂತೆ. ನಮ್ಮ ನೋಡ ನೋಡ ಎಷ್ಟು ಒಂದು ಪೀಟ್ ಕೊಟ್ಟರೆ ಎಷ್ಟು ಚಂದ ಆಗ್ತದಲ್ಲ. ಎಷ್ಟು ದೊಡ್ಡ ದಾನಿ ನಮ್ಮ ರಾಮಣ್ಣ. ಇಡೀ ಶಾಲೆ ಅವರ ಕೊಡುಗೆಂತೆ. Hello children, I'm your new teacher Joseph. I'll be teaching mathematics for you. BD Gunam AD. ಮನಸ್ಸಿಲಾಯ್ತು? ಸರ್, ಅದು ನನಗೆ ಎಂತ ಸಹ ಅರ್ಥ ಆಗ್ತಿಲ್ಲ. ಕನ್ನಡದಲ್ಲಿ ಹೇಳಿಕೊಡಿ. Stand up. You are in Kerala. You have to learn Malayalam. ಸರ್, ಅದು Shut up. Shut up. ಹಾ, ಇವರೇ ಸದ್ಯಕ್ಕೆ ರಂಡಿನಲ್ಲಿ ನೋಡೋಣ. ಬೇಡಿ ಎಂತ ಮಗಳೇ, ಶಾಲೆಗೆ ಹೋಗುದಿಲ್ವಾ? ಅದಂತಕ್ಕೆ ರಾತ್ರಿಯಿಂದ ಇದೇ ರಾಗ. ಕೊಟ್ಟಿ ತಿನ್ನೋದು ಸಹ ಇಲ್ಲ. ಯಾಕೆ ಮಗಳೇ, ಎಂತಾಯ್ತು? ಯಾರೊಬ್ರು ಹೊಸ ಮಾಸ್ಟರ್ ಬಂದಿದ್ದಾರೆ. ಅವ್ರಿಗೆ ಮಲಯಾಳಂ ಬಿಟ್ಟು ಮತ್ತೆಂತ ಸಹ ಬರೋದಿಲ್ಲ. ಸರ್, ಕನ್ನಡದಲ್ಲಿ ಕಲಿಸಿ ಅಂದ್ರೆ ನೀವು ಕೇರಳದಲ್ಲಿ ಇರುದು, ಬೇಕಾದ್ರೆ ನೀವೇ ಮಲಯಾಳಿ ಕಲಿ ಅಂತಾರೆ. ನಾನೇನು ಮತ್ತೆ ಶಾಲೆಗೆ ಹೋಗುದಿಲ್ಲ. ಹೋದ್ರು ಎಂತ ಸಹ ಅರ್ಥ ಆಗುದಿಲ್ಲ. ನಾನು ಫೇಲ್ ಆಗ್ತೇನಪ್ಪ. ಯಾವ ನಾಯಕ ಮಗ ಹೇಳಿದ್ದಿ ಫೇಲ್ ಆಗ್ತಿ ಅಂತ? ನಿನ್ನ ಚಾವಣಿಗೆ ಬೇಕಿತ್ತು. ಒಬ್ಬನು ಮಂಡ್ಯ ಹೊಡಿಲಿಕ್ಕಿದೆ, ಬಾರ ಕಟ್ಟಿ ಕೂಡ ಹೊಡಿ ಕೇಳಿ ನೀ ಆ ಬಾಗಿಲಿಗೆ ಕಟ್ಟಂಗಿಲ್ಲ. ನಾಯಕ ಮಗ ಓಡಿ ಹೋದ್ರೆ ಕಷ್ಟ. ಆ ಮಂದಿನ ಬಾಗಿಲು ಬ್ಲಾಕ್ ಮಾಡುವ, ಆದ್ರೆ ಸೈಡಿಗೆ ಬಾಗಿಲಿಂದ ಓಡಿ ಹೋದ್ರೆ ಹೋಗಲ್ಲ. ನಿಲ್ಲು, ಇನ್ನೊಂದು ಜನ ಅಡ್ಜಸ್ಟ್ ಮಾಡಿ ಹೋಗುವ. ಯಾವ ಜನ ಬಾರ, ಒಂದು ಉಗ್ರ ಹೋರಾಟ ಉಂಟು. ಅದು ಬಾಯಿಯ ಅವ ಶಾಲೆಗೆ ಹೋಗುವ ಹೊಸ ಮರೆತು ಬಂದೇನಂತೆ. ಭಯಂಕರ ಅಧಿಕ ಪ್ರಸಂಗಿ. ಅವನು ಇವತ್ತು ತಲೆ ಕಡಿತಾನೆ. ನೀನು ಅವನು ಓಡಿ ಹೋಗದಾಗೆ ಬಾಗಿಲು ತಟ್ಟಲಿಲ್ಲ ಆಯ್ತಾ? ಸುಮಾರು ವರ್ಷ ನೀನು ಬೆನ್ನ ನಿಂತಿದ್ದೇನೆ, ಇನ್ನು ಬಾಗಿಲ ಹತ್ರ ನಿಲ್ಲುದಿಲ್ಲ. ಅವನು ಬಾಗಿಲ ಹತ್ರ ಬರಲಿ, ಅವನು ಬಡ್ಡಿ ತೆಗಿತಾನೆ. ನೀನೊಂದು ಜೊತೆ ಬಂದದ್ದು ಉಂಟಲ್ಲ ಭುಜಂಗ, ನನಗೆ 100 ಬಲ ಒಂದಾಗಾಯ್ತು. 101 ನಾನು ಎದ್ದೇನಿಲ್ಲ ಅಷ್ಟರಲ್ಲಿ. ಗಾಡಿ ಹಿಡಿಯ, ಕಟ್ಟಿ ಕೂಡ ಇಲ್ಲಿ. ಶಾಲೆಗೆ ಬಾರ, ಈ ಸರ್ತಿ ಉಪಾಧ್ಯಾಯ ನಾಡಿಸಿದ್ರೆ ಎಲ್ಲಿದ್ದಾನು? ಗುರುತಿಸಿರ್ಲಿಲ್ಲ. ಯಾರು ಹೇಳಿದ್ರು? ಈಗ ಅದೆಲ್ಲ ಬೇಕಲ್ಲ. ನಾನು ಬೇಕೆ ಉಪಾಧ್ಯಾಯ. ಎಲ್ಲ ಹೊಸ ಮನೆಯಲ್ಲಿ ಬಂದು ಅರ್ಥ ಆಗದ ಭಾಷೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಅವನಾಗಬೇಕಾ? ಪಾಪದ್ದು ನನ್ನ ಮಗಳು ಮನೆಯಲ್ಲಿ ಹೇಳ್ತಾ ಕೂತಿದೆ, ಶಾಲೆಗೆ ಹೋಗುದಿಲ್ಲ ಅಂತ. ನಮ್ಮ ಅತಿಥಿಯಾಗಿ ಇಂದು ನಮ್ಮ ಜೊತೆ ಇದ್ದಾರೆ ತುಳು ಚಿತ್ರದ ಹೆಮ್ಮೆಯ ನಟ. ಇವರು ಮೈಕ್ ಹಿಡಿದು ಕಲಾ ಜೀವನಕ್ಕೆ ಕಾಲಿಟ್ಟ ಕಲಾರಾಧಕ. ಇವರು ತಾನು ಹೋಸ್ಟಿಂಗು ಸೈ, ಆಕ್ಟಿಂಗು ಸೈ ಎನ್ನುವ ಕಲಾ ನಾವಿಕ. ಇವರು ನಗುವಲ್ಲೇ ಜನಮನ ಗೆದ್ದುವ ನಮ್ಮ ನಗುವಿನ ಸರದಾರ, ಹುಡುಗಿಯರ ಮನಗೆತ್ತ ಪ್ರೋರ. ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ತಮಗಿದೋ ಸ್ವಾಗತ. ಪ್ರತಿ ಸಲ ಇನ್ನೊಂದೆಡೆ ವಿಶಾಲವಾದ ನದಿ ಬಯಲು, ಒಂದೆಡೆ ತನ್ನ ಬಿಡುವ ಮರುಭೂಮಿ, ಇನ್ನೊಂದೆಡೆ ಉಕ್ಕೇರಿ ಹರಿವ ಆಳ. ಅಗಾಧವಾದ ನದಿಗಳ ಮಂಜುಳ ನಾದ ಗರೆತ ಇದು ನಮ್ಮ ಭಾರತ. ಪ್ರೇಕ್ಷಕರ ಮನಗೆದ್ದವರು ಇವರಿಂದ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳು, ಅದರೊಂದಿಗೆ ನಿಮ್ಮ ಸಿನಿಮಾದ 2 ಡೈಲಾಗ್ಗಳನ್ನು ಹೇಳಬೇಕೆಂದು ಎಲ್ಲರ ಪರವಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳಿ.
ಪಾತೆರ್ಲ ಎನ್ನುವೇರ ಅಂತ ಈ ಜನ ಏತ್ ಪಾತೆರ್ ಹೀಗೆ ಸತ್ಯ ದೇವೇರ್ನ ಜದಾದ ಪಾತೆರಡು ಮಂದಿ ಎಂಕ್ಲ ಗೊತ್ತಾಗ್ಬಿಟ್ಟು ದಾಯಿಗನ್ ಬಂದಾಗ ಮೂಲೊಂಜಿ ಬೈದಿರಿ ಒಂಜಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅವಲ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ದ ಹೆಡ್ ಆಫ್ ಆಲ್ ದ ಕಾಲೇಜಸ್ ಆ್ಯಂಡ್ ಯು ಆರ್ ವೆರಿ ಲಕ್ಕಿ ಹಿಯರ್ ಟು ಬಿ ಪಾರ್ಟ್ ಆಫ್ ದ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಯಾನ್ ಕಲ್ತೀನಿ SJM ಕಾಲೇಜ್ ಇದೆ ಸೊ ಐ ಕಮ್ ಅಂಡರ್ ದಿಸ್ ಯೂನಿವರ್ಸಿಟಿ ಸೊ ನನ್ನ ಸರ್ಟಿಫಿಕೇಟ್ಗೆ ಸೈನ್ ಆಗಬೇಕಂತ ಹೇಳಿದ್ರೆ ಇಲ್ಲೇ ಬರಬೇಕು ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಹಿಯರ್ ಎನ್ನ ಭಾಗ್ಯ ಅಂದೆ ಯಾನು ಎನ್ನುವೆ ಈ ಒಂಜಿ I don't know how much I deserve here to come across and sit here. I have done one film which is a hit film and all the rest films are hitte onchuru adana onchuru jaasti hit adante so ondu moಟ್ಟೆಯ ಕತೆ was a start where ನಾನೊಬ್ಬ ಆಕ್ಟರ್ ಅಂತ ತೋರಿಸ್ಕೊಟ್ಟಂತ ಒಂದು ಫಿಲ್ಮ್ ದಟ್ ಈಸ್ ಒಂದು ಮೊಟ್ಟೆಯ ಕಥೆ ಆ್ಯಂಡ್ ವಿ ಹ್ಯಾವ್ ಶಾರ್ಟ್ ಇಟ್ ಇನ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಹಂಪನಕಟ್ಟೆಯಲ್ಲಿರುವಂಥದ್ದು ಕೇನೊಂದುಲ್ಲರದ ಓಕೆ ಯಾನೋಲ್ಲ ಕೆಲವೇ ಅಡಿಗೆ ಜೆತ್ತೆರ ಅಂದೇನೆ ఒక ಬರಿದಾಗ ಲಕ್ 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 ಅಲ್ಲ ಮಾತಾಡಿದ್ರೆ ಲಕ್ ಲಕ್ ಅಂಚ ಸೊ ಕಾಲೇಜ್ ಬಾಯ್ ನಿಮಗೆ ಪೂರೈಗಳು ಗೊತ್ತು ಕಾಲೇಜ್ ಎಡ್ಡೆ ವರ್ಕ್ ಆಗಿ ನೋವು ದಾದೆ ವರ್ಕ್ ಆಗಿ ಗೊತ್ತದೆ ಒಂಜಿ ಬಾರಿ ಎಡ್ಡೆ ಆನ್ಸರ್ ಪಂಡೇರ್ ಮಾತ್ರ ಕಾಲೇಜ್ ಹೆಚ್ಚಾದ ನಡಪುಂದಾದ ಮಲ್ಲೆ ಓದು ನಡೆದು ಜಾಸ್ತಿ ಪುಂಡಿ ಎಕ್ಸಾಕ್ಟ್ಲಿ ಸೊ ಮೈ ಕ್ಯಾರೆಕ್ಟರ್ ವಾಸ್ ದಟ್ ಪುಂಡಿ ಗೈ ಆಲ್ವೇಸ್ ಬಿಗಿಂಗ್ ಇನ್ ದ ಫೋನ್ ಅಂಚ ಸೊ ಅವು ಇಟ್ಸ್ ವೆರಿ ಕಾಮನ್ ಅಂದದೆ ಸೊ ಅಂಚ ಇವನ್ ದೋ ಇಫ್ ಇಟ್ ಇಸ್ ಅ ಸ್ಮಾಲ್ ರೋಲ್ ಬಾರಿ ರೆಕಗ್ನೇಷನ್ ದಿಕ್ಕಿನ ಐ ಪುಂಡಿದೆ ರೋಲ್ ಬೋರ್ಡ್ ಎಲ್ಲ ಫೋನ್ ಇಡುವಂತ ಅಂಚ one thing I wanted to say is the confidence level onji patience that very important so onji success avudundada onji patience very important ini jina ellanji dada naapude ಆಗ್ತದೆ ವರ್ಕ್ ಆಗ್ತದೆ ಇಲ್ಲ ಅಂತ ಇಲ್ಲ ಸೊ ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಎಲ್ರಿಗೂ ಕೂಡ ಸಿಗುತ್ತೆ ಸೊ ಖಂಡಿತವಾಗ್ಲೂ ಅದೊಂದು ಟೈಮ್ ಬಂದೇ ಬರುತ್ತೆ ಎಲ್ಲರ ಲೈಫ್ ಅಲ್ಲಿ ಜಸ್ಟ್ ಯು ಹ್ಯಾವ್ ಟು ವೇಟ್ ಅಂಡ್ ಯು ಶುಡ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಇನ್ ಯು ಐ ಆಮ್ ವೆರಿ ಲಕ್ಕಿ ಇನಫ್ ಟು ಬಿ ಅ ಪಾರ್ಟ್ ಆಫ್ ದಿಸ್ validatory function of sambhrama 2022 bagada vaterme enna mugin onji elliya dialogue bonda banoli encha mare neklen oda pattondu event malpoliya irdala tension malpochi nama malponanchina event lokade aati jige nana aapu jige ಒಕ್ಕಲ್ಲ ಸುಮಾರು ಡೈಲಾಗ್ ಉಂಟು ಅಂಡ್ ಅವು ಮರಕ್ಬೋದು ನಿಂಗೆ ಕನ್ನಡ ಬರೋರು ಕೂಡ ನೋಡ್ಬೋದು ಅಂಡ್ ಇಟ್ಸ್ ಅನ್ ಎಂಟರ್ಟೈನರ್ ಹಾಗೆ ಸೊ ಇಟ್ಸ್ ಅನ್ ಟೈಮ್ ಪಾಸ್ ಅಂಡ್ ಶೀಘ್ರದಲ್ಲಿ ದಿಸ್ ರಾ ಸೌಂಡ್ಸ್ ಅಂಡ್ ಲೈಟ್ಸ್ ವಿಲ್ ಕಮ್ ಇನ್ ಕನ್ನಡ ಆಲ್ಸೋ ಇನ್ OTT ಐ ಡೋಂಟ್ ನೋ ಇನ್ ವಿಚ್ OTT ಬಟ್ ವಿ ಆರ್ ಜಸ್ಟ್ ವೆರಿ ಟ್ರೈಂಗ್ ಹಾರ್ಡ್ ಟು ಗೆಟ್ ಫಾರ್ವರ್ಡೆಡ್ ಸೊ ಫೈನಲಿ ಟು ವೈಂಡ್ ಆಫ್ ಆಡದೆ ಖುಷಿ ಅದೇ ಮಾತಾಡಿಲ್ಲ ಒಂಜಿ ಖುಷಿದಾದ ಬಂದಾಗ ಏನಂತ ಬೇಗ ಮಾತಾಡಿ ಅನ್ನದೇ ಇಲ್ಲಡೆ പോയാറുണ്ട് ಅದಕ್ಕೋಸ್ಕರ ಸೊ ಎನಿವೇ ನಮ್ಮ ಕೃಷ್ಣ ಅಷ್ಟಮಿನಿ ಮಾತೆರೆಗ್ಲ ಅಷ್ಟಮಿದ ಶುಭಾಶಯಲು ಎಲ್ಲ ಮೊಸರು ಕುಡಿಗೆ ಗಮ್ಮತ್ ಮಲ್ಗ್ಲೆ ನನ್ನ ಪರ್ವದ ಮಿತ್ತ ಪರ್ವ ಬರೋದುಂಟು ಅಂಡ್ ಐಡ್ಬೊಕ ಒಂಜಿ ಎಕ್ಸಾಮ್ಲ ಬರೋದುಂಟು ಅಂದ್ರೆ ಗದೆ ಸೊ ಐಗ್ಲ ವೆರಿ 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 ಆಲ್ ದ ಬೆಸ್ಟ್ ಫ್ರಮ್ ಮೈ ಸೈಡ್ ಎಟ್ಟೆ ಕಲ್ಪುಲೆ runners-up for this year. That is the Department of Applied Botany.
ಏನೋ ಓದುನು ಹಾಯ್ ಮಾತಾ ಬಾರಿ ಸೋಕು ತೋಜಂದಿಲ್ಲ ಅದೇ ಆಯ್ತು ಡಿ ಜೆ ಗಮ್ಮತ್ತು ನಲ್ತಿರು ಊರ ಮುಗಿನು ಮೂಜಿ ದಿನದ ಪ್ರೋಗ್ರಾಮ್ ಇತ್ತ ಮುಗಿತು ಹಾಯ್ ಇತ್ತೆ ಬತ್ತ ರೂಮಕ್ಕೆ ಇನ್ನಿತ ಪ್ರೋಗ್ರಾಮ್ ಮುಗಿನ ನಿನಕ್ಕೆ ಮೂಜಿ ದಿನದ ಪ್ರೋಗ್ರಾಮ್ಲ ಮುಗಿಂಡು ಮಸ್ತ್ ಜಾಲಿ ಇತ್ತು ಪಕ್ಕ ಗೆಸ್ಟ್ ಅದು ಮೇರೆ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಮೂವಿದ ಹೀರೋ ವಿನೀತ್ ಇರ್ತೇವೆ ಆರ್ನೊಟ್ಟಿಗೆಲ್ಲ ಪಿಕ್ಸ್ ಬರೋದೇ ಪಾಡ್ದೆ ಅನ್ನಿತ್ತುಲೆ ಬೊಕ್ಕ ಲಾಸ್ಟ್ಗಂತೂ ಡಿ ಜೆ ಅವು ಮಾತ್ರ ಮಸ್ತ್ ಆಸಮ್ ಇತ್ತು ಭಾರಿ ಶೋಕಿತ್ತು ಮಸ್ತ್ ಡ್ಯಾನ್ಸ್ ಮಲ್ತೀನಿ ಬಂಡ ಮಲ್ತೀನಿ ಬೇಕಾದ್ದು ಹೋತೀನಿ ನನ್ನ ಎಲ್ಲ ಹಿಡ್ದು ಕಾಲೇಜ್ ಕೊಡತ್ತ ಪ್ರೋಗ್ರಾಮ್ ಮುಗಿಂಡು ಬೇಜಾರು ಲಾಸ್ಟ್ಗಾನಾಗ ಮುಗಿಂಡತ್ತ ನನ್ನ ಎಕ್ಸಾತ ನನ್ನ ನೆಕ್ಸ್ಟ್ ಇಯರ್ ಮುಟ್ಟ ಕಾಪಾಡು ಅಂಚ ಅದನ್ನಾಗ ಸೀನಿಯರ್ಸ್ ಪ್ರಪೋದಿಪ್ಪೇರು ಎಂಕ್ಲಾನೆ ಇಂಕೊಲ್ಲ ಜೂನಿಯರ್ಸ್ಲ ಅಂಚ ಒಂಚೂರು ಬೇಜಾರು ಪ್ರೋಗ್ರಾಮ್ ಮುಗಿಯಾರನಾಗ ನಾನು ಎಲ್ಲ ಹಿಡ್ದು ಅವೇ ಕ್ಲಾಸು ಅವೇ ಕಾಲೇಜ್ ಅಂಚ ಮಸ್ತ್ ಖುಷಿ ಮಾತ್ರ ಪ್ರೋಗ್ರಾಮ್ ಮುಗಿದಿನ ಅಂತ ನನ್ನ ಈ ಪ್ರೋಗ್ರಾಮು ನೆಕ್ಸ್ಟ್ ಇಯರ್ ಐಕ್ ತುಂಬುದಾದ ಪೂರ ಕಾಲೇಜಿನ ಪ್ರೋಗ್ರಾಮ್ಸ್ ಪೂರ ಆಪುಂಡು ಯಾನು ಐಕ್ ಪೂರ ಪೋಪೆ ಅವೈತ ಪೂರ ವೀಡಿಯೋಸ್ ಯಾನಿಕ್ಲೆದ ಶೇರ್ ಮನ್ಪೇನೆ ಅಂಚ ಸೊ ಇನ್ನಿತ ಈ ವ್ಲಾಗನ್ನು ನಾನು ಇಡೆಗೆ ಏನು ಮಂತಂದುಲ್ಲೆ ಈ ವಿಡಿಯೋ ಇಷ್ಟ ಆದಿತ್ತು ಅದೇ ಮನ್ಪೊಡು ನಿಕ್ಲೆ ಗೊತ್ತುಂಡ ತಪ್ಪ ನೋಡು ನಿಜ ಅಂಡಲ ಪನ್ಪೆ ಲೈಕ್ ಮನ್ಪೊಡು ಶೇರ್ ಮನ್ಪೊಡು ಸಬ್ಸ್ಕ್ರೈಬ್ ಮನ್ಪೊಡು ನಿಕ್ಕಲ್ದಾದ ಗೊತ್ತೇ ಕೆಲವೇರು ಏನ ವೀಡಿಯೋಸ್ ತೂಪರು ಬಟ್ ಸಬ್ಸ್ಕ್ರೈಬ್ ಮನ್ಪುಜಾರು ಸೊ ಪ್ಲೀಸ್ ಇತ್ತೇನೆ ಹೋದು ಸಬ್ಸ್ಕ್ರೈಬ್ ಮನ್ಪುಲೆ ಅಂಚನೆ ಅಲ್ಪ ಬರೀಟಿತ್ತಿನ ಬೆಲ್ ಐಕನ್ನು ಪ್ರೆಸ್ ಮನ್ಪುಲೆ ಅಂಚನೆ ಮಾತ್ರ ಯಾನು ಪಾಡುನ ವೀಡಿಯೋಸ್ ಪೂರ ನಿಕ್ಲೆ ಫಸ್ಟ್ ನೋಟಿಫಿಕೇಷನ್ ಬರ್ಪುನು ಅಂಚ ನೆಕ್ಸ್ಟ್ ಬ್ಲಾಗ್ ತಿಕ್ಕಗ ಅಡೆ ಮುಟ್ಟ ಬಾಯ್.